ಕಳೆದ ಒಂದು ವಾರಗಳಿಂದ ಕುಂದಾಪುರ ತಾಲೂಕಿನಾದ್ಯಂತ ಎಡೆಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ತಗ್ಗು ಪ್ರದೇಶಗಳು ಜಲಾವೃತಗೊಂಡು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಕುಂದಾಪುರ ತಾಲೂಕಿನ ಹಂಗಳೂರು ಸೌರಭಗೇರು ಸಂಸ್ಕರಣಾ ಘಟಕದ ಸಮೀಪ ವಿನಾಯಕ ಕೋಡಿ ಸಂಪರ್ಕ ಸೇತುವೆ ನಿರ್ಮಾಣ ಕಾರ್ಯ ಕುಂಠಿತಗೊಂಡ ಪರಿಣಾಮ ಮಳೆ ನೀರು ಹೋಗಲು ಸೂಕ್ತ ವ್ಯವಸ್ಥೆ ಇಲ್ಲದೆ ಕೃತಕ ನೆರೆ ಸೃಷ್ಟಿಯಾಗಿದ್ದು ಜನರು ಆತಂಕಕ್ಕೊಳಗಾಗಿದ್ದಾರೆ. ಪ್ರತಿ ಮಳೆಗಾಲದಲ್ಲೂ ನೀರು ಸರಾಗವಾಗಿ ಹೋಗುತ್ತಿದ್ದು ಕಿರು ಸೇತುವೆ ನಿರ್ಮಾಣದ ವೇಳೆ ಮಳೆ ನೀರು ಹೋಗಲು ಸೂಕ್ತ ವ್ಯವಸ್ಥೆ ಮಾಡದೆ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಸಿದ್ದರಿಂದ ಇಲ್ಲಿನ ನಿವಾಸಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಕೃಷಿ ಗದ್ದೆಗೂ ಭಾರಿ ಪ್ರಮಾಣದ ನೀರು ನುಗ್ಗಿದ ಪರಿಣಾಮ ಭತ್ತದ ಸಸಿಗಳು ಕೊಳೆತು ಹೋಗುವ ಭೀತಿ ಇಲ್ಲಿನ ರೈತರದ್ದು. ಇಷ್ಟೆಲ್ಲ ಅವ್ಯವಸ್ಥೆಗಳಿಗೆ ಕೋಟೇಶ್ವರ ಪಂಚಾಯತ್ ಆಡಳಿತ ಕಾರಣವೆಂದು ಸ್ಥಳೀಯ ನಿವಾಸಿ ರಾಘವೇಂದ್ರ ಪೂಜಾರಿ ತಮಗಾಗುತ್ತಿರುವ ನೋವನ್ನು ತೋಡಿಕೊಂಡಿದ್ದಾರೆ. ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಇಡೀ ಕೇರಿ ಜಲಾವೃತಗೊಂಡಿದ್ದು ಜನರು ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಲು ಕಷ್ಟಪಡುತ್ತಿದ್ದಾರೆ. ತಕ್ಷಣವೇ ಪರಿಹಾರ ಕಂಡುಕೊಳ್ಳದಿದ್ದಲ್ಲಿ ಇನ್ನಷ್ಟು ನಷ್ಟಗಳಿಗೆ ಕಾರಣವಾಗುತ್ತಿದೆ. ಈ ಕೂಡಲೇ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ನಡೆಸಿ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಮಳೆ ಆರ್ಭಟದಿಂದಾಗಿ ಅರಳಗುಡ್ಡೆ ವ್ಯಾಪ್ತಿಯ ಕೋಟೇಶ್ವರ ಗ್ರಾಮದ ರೈತರ ಪರಿಸ್ಥಿತಿ ನೋಡಿ. ನಾನು ನಿಂತ್ಕೊಂಡಿರುವಂಥ ಪ್ಲೇಸು ಮುಂಗಾಲು ಗಂಟೆ ತನಕ ಬರ್ತಾ ಇದೆ. ಬಿತ್ತನೆ ಮಾಡಿ ನಟ್ಟಿದಂಥ ಗದ್ದೆ ಎರಡು ಸಾಲ ನಟ್ಟಿದ್ದೇವೆ. 2 ಸಾಲನ್ನು ಬೆಳೆ ಹಾನಿಯಾಗಿದೆ. ಸಂಬಂಧಪಟ್ಟ ಇಲಾಖೆಗಳಿಗೆ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಈ ಅವಾಂತರಕ್ಕೆ ಕಾರಣ 2 ಬ್ರಿಡ್ಜ್ ನಿರ್ಮಾಣದಿಂದ ಆಗ್ತಾ ಇದೆ. ಪ್ರತಿ ವರ್ಷವೂ ಇಲ್ಲಿ ಯಾವುದೇ ರೀತಿಯ ನೆರೆ ಬಂದರೂ ಕೂಡ ಯಾವುದೇ ನೆರೆ ರೀತಿಯಲ್ಲಿ ಕಾಣ್ತಾ ಇಲ್ಲ ಇತ್ತು. ಆದರೆ ಈ ವರ್ಷ ಅಲ್ಲಿ ಅನೈತಿಕ ಬ್ರಿಡ್ಜ್ ನಿರ್ಮಾಣದಿಂದಾಗಿ ಇಲ್ಲಿಯ ಹೋಗುವಂಥ ನೀರು ಹೋಗ್ತಾ ಇಲ್ಲ ಸೇತುವೆಯಿಂದ. ಸಾಧಾರಣ ಇಲ್ಲಿಂದ 4-5 ಗ್ರಾಮದಿಂದ ನೀರು ಹೋಗುವಂಥ ಪ್ಲೇಸ್ ಆಗಿರುತ್ತದೆ ಈ ಬ್ರಿಡ್ಜ್ ಮಾಡುವಂಥ ವ್ಯವಸ್ಥೆ. ಆದರೆ ಇಲ್ಲಿ 4 ತೂಮು ಮುಖಾಂತರ ಹರಿಬಿಟ್ಟುವುದರಿಂದಾಗಿ ನೀರು ಗದ್ದೆಯಲ್ಲಿ ಉಳಿಯುವಂಥ ಪರಿಸ್ಥಿತಿ ಉಂಟಾಗಿದೆ. ಇದರಿಂದ ರೈತರಿಗೆ ತುಂಬ ಹಾನಿ ಹಾಗೂ ಮನೆ ಬಾಗಿಲಿಗೆ ನೀರು ಬಂದಿರುತ್ತದೆ. ಇದನ್ನು ಸಂಬಂಧಪಟ್ಟ ಇಲಾಖೆಗಳು ಗಮನಿಸಿ ಅವರಿಗೆ ಸೂಕ್ತ ಪರಿಹಾರ ಹಾಗೂ ಇದಕ್ಕೆ ಆದಷ್ಟು ಬೇಗ ಮುಕ್ತಿ ನೀಡಬೇಕೆಂದು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.